ನಮಸ್ಕಾರ ಸ್ನೇಹಿತರೆ. ವಿಶ್ವಗುರು ಬಸವಣ್ಣನವರು ಪರಮಾತ್ಮನ ಕರುಣೆಯ ಕಂದರಾಗಿ ಅವತರಿಸಿ ಲೋಕಕ್ಕೆ ಹೊಸ ದಾರಿಯನ್ನು ಕೊಟ್ಟಂತಹ ದಾರಿದೀಪ. ಬಸವಣ್ಣನವರು ಈಗಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ, ಅಂದರೆ ಬಸವಣ್ಣನವರ ತಾಯಿಯ ತವರು ಮನೆಯಾದಂತಹ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸಿದರೆಂದು ಇತಿಹಾಸ ಸಾರುತ್ತದೆ. ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಆನಂದನಾಮ ಸಂವತ್ಸರದಲ್ಲಿ ವೈಶಾಖ ಮಾಸದ ಅಕ್ಷತೃತೀಯ ಅಂದರೆ ದಿನಾಂಕ ಏಪ್ರಿಲ್ 30, 1134ರಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸುತ್ತಾರೆ. ಇವರು ಯಾವುದೇ ಅಂಧಶ್ರದ್ಧೆ, ಜಡ ಸಂಪ್ರದಾಯವನ್ನೊಪ್ಪದ ಸತ್ಯಾನ್ವೇಷಕರಾಗಿ ಹೆತ್ತವರನ್ನು, ಬಂಧು ಬಾಂಧವರನ್ನು ತೊರೆದು ವಿದ್ಯಾಕಾಂಕ್ಷಿಯಾಗಲು ಕೂಡಲ ಸಂಗಮದ ಗುರುಕುಲಕ್ಕೆ ಬರುತ್ತಾರೆ. ಶಾಸ್ತ್ರಾಧ್ಯಯನ, ಯೋಗಾಭ್ಯಾಸದಲ್ಲಿ ಬಾಲ್ಯವನ್ನು ಕಳೆದು ತಾರುಣ್ಯಕ್ಕೆ ಕಾಲಿರಿಸುತ್ತಾರೆ. ಜನರಲ್ಲಿ ಮನೆ ಮಾಡಿದ ಮೌಢ್ಯತೆ, ಕಂದಾಚಾರ, ಜಾತೀಯತೆಯನ್ನು ಕಂಡು ಮನನೊಂದು ಪರಿಹಾರವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಅದು 1155 ಜನವರಿ 14 ಬಸವಣ್ಣನವರಿಗೆ ಪರಮಾತ್ಮನ ದಿವ್ಯ ದರ್ಶನವಾಗುತ್ತದೆ, ಅನುಗ್ರಹವಾಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಮೀರಿದ ಸೃಷ್ಟಿಕರ್ತನೇ ಶ್ರೇಷ್ಠನೆಂದು ಘೋಷಿಸಿ ಆ ದೇವರನ್ನು ಲಿಂಗದೇವ ಎಂದು ಕರೆಯುತ್ತಾರೆ. ನಿರಾಕಾರ ದೇವನಿಗೆ ಮನುಷ್ಯರ, ಪ್ರಾಣಿಗಳ ಆಕಾರ ಕೊಡುವುದು ಸರಿಯಲ್ಲ ಎಂಬ ಭಾವ ಅವರದ್ದು. ದೇವರ ಸಕಾರ ಕೃತಿಯೇ ಬ್ರಹ್ಮಾಂಡ, ಇದು ಗೋಲಾಕಾರದಲ್ಲಿದೆ. ಆದ್ದರಿಂದ ಲಿಂಗದೇವನನ್ನು ವಿಶ್ವದಾಕಾರದಲ್ಲಿ ಪೂಜಿಸುವುದು ಸರಿ ಎಂದು ಇಷ್ಟಲಿಂಗದ ಪರಿಕಲ್ಪನೆಯನ್ನು ಇಡೀ ಜಗತ್ತಿಗೆ ಕೊಡುತ್ತಾರೆ. ದೇವರ ಕುರುವಾದ ಇಷ್ಟಲಿಂಗವು ಮಾನವನ ಜಾತಿ, ವರ್ಣ, ವರ್ಗ ಭೇದವನ್ನು ಕಳೆದು ಶರಣನಾಗಿ ಮಾಡುವ ಸಾಧನವಾಗಬೇಕೆಂದು ಗಣಲಾಂಛನವನ್ನು ಮಾಡುತ್ತಾರೆ. ಪರಮಾತ್ಮನ ದಿವ್ಯಾನುಭವ ಪಡೆದು ನವ ಸಮಾಜದ ನಿರ್ಮಾಣ ರೂಪುರೇಷೆಗಳನ್ನು ತಮ್ಮ ಮನದಲ್ಲಿ ಹೊಂದಿ ಕಲ್ಯಾಣದ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸುತ್ತಾರೆ. ಸೋದರ ಮಾವನ ಮಗಳಾದ ನೀಲಾಂಬಿಕೆಯನ್ನು ಮದುವೆಯಾಗಿ ಕರ್ಣಿಕ ಕಾಯಕ ಕೈಗೊಳ್ಳುತ್ತಾರೆ. ಅಲ್ಲಿಂದ ಮುಂದೆ ಭಂಡಾರಿಯಾಗಿ, ದಂಡನಾಯಕನಾಗಿ ಕಾರ್ಯನಿರ್ವಹಿಸುತ್ತಾರೆ. ಅನುಭವ ಮಂಟಪ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡುತ್ತಾರೆ. ಎಲ್ಲರ ಮನೆಗಳ ಬಾಗಿಲಿಗೂ ಧರ್ಮಗಂಗೆಯನ್ನು ಹರಿಸುತ್ತಾರೆ. ಇಷ್ಟಲಿಂಗವೆಂಬ ಗಣಲಾಂಛನವನ್ನು ಧರಿಸಿ ಲಿಂಗಾಯತರಾದ ಎಲ್ಲ ಶರಣ ಬಂಧುರನ್ನು ಸಮಾನ ಭಾವದಿಂದ ಕಾಣುತ್ತಾರೆ. ಹುಟ್ಟಿನಿಂದ ಬ್ರಾಹ್ಮಣರಾಗಿ ಸಂಸ್ಕಾರದಿಂದ ಶರಣರಾದ ಮಧುವರಸರ ಮಗಳನ್ನು ಹುಟ್ಟಿನಿಂದ ಸಮಗಾರರಾಗಿ ಸಂಸ್ಕಾರದಿಂದ ಶರಣರಾದ ಹರಳಯ್ಯನ ಮಗನಿಗೆ ಕೊಟ್ಟು ವಿವಾಹ ಮಾಡಲು ಪ್ರೇರಣೆ ನೀಡುತ್ತಾರೆ. ಈ ವಿವಾಹದಿಂದ ಸಂಪ್ರದಾಯವಾದಿಗಳು ಸಿಡಿದೆದ್ದು ಬಿಜ್ಜಳ ಮಹಾರಾಜನನ್ನು ಬಸವಣ್ಣರ ವಿರುದ್ಧ ಪ್ರೇರಿಸಿ ಧರ್ಮಗುರು ಬಸವಣ್ಣರಿಗೆ ಗಡೀಪಾರು ಶಿಕ್ಷೆ ನೀಡುತ್ತಾರೆ. ಧರ್ಮಪಿತರು ಗಡೀಪಾರು ಶಿಕ್ಷೆ ಸ್ವೀಕರಿಸಿ ಕಲ್ಯಾಣದಿಂದ ಹೊರಟ ಹರಳಯ್ಯ, ಮಧುವರಸ ಶೀಲವಂತರ ಬಂಧನವಾಗಿ ಅವರು ವರ್ಣಾಂತರ ವಿವಾಹದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಕಣ್ಣು ಕೀಳಿಸುವ ಶಿಕ್ಷೆ, ಎಳೆ ಹೊಟ್ಟೆ ಶಿಕ್ಷೆಗೆ ಒಳಗಾಗಿ ಪ್ರಾಣ ಬಿಡಬೇಕಾಗುತ್ತದೆ. ಜಾತಿವಾದಿಗಳು ವಚನ ಸಾಹಿತ್ಯವನ್ನು ನಾಶ ಮಾಡಲು ಸನ್ನದ್ಧರಾದಾಗ ವೀರಮಾತೆ ಅಕ್ಕ ನಾಗಲಾಂಬಿಕೆ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ವೀರ ಗಣಚಾರಿ ಮಡಿವಾಳ ಮಾಚಯ್ಯನವರು ವೀರಾಗ್ರಣಿಗಳಾಗಿ ಕಾದಾಡಿ ವಚನ ನಿಧಿಯನ್ನು ಉಳಿಸಿಕೊಡುತ್ತಾರೆ. ಅದಿಂದು ನಮ್ಮೆಲ್ಲರ ಕರ್ನಾಟಕದ, ಭಾರತದ ಹಾಗೂ ವಿಶ್ವಯ ಹೆಮ್ಮೆಯ ಆಸ್ತಿಯಾಗಿದೆ. ಮಂಗಳವೇಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಕೂಡ ಕೈಗೊಂಡಿದ್ದರು. ಕಾಯಕವೇ ಕೈಲಾಸವೆಂಬ ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸುತ್ತಿದ್ದರು. ಜಾತಿ, ಲಿಂಗ, ಭಾಷಾ ಭೇದವಿಲ್ಲದೆ ಶರಣ ತತ್ವದಲ್ಲಿ ಸಮಾನತೆಯಲ್ಲಿ ತಮ್ಮ ಕಾಯಕ ನಿಷ್ಠೆಯನ್ನು, ನಂಬಿಕೆಯುಳ್ಳವರನ್ನು ನಿಜವಾದ ಶಿವಶರಣ ಎಂದು ಅವರು ಕರೆದಿದ್ದರು. ಬಿಜ್ಜಳ ಸೇನೆ ದಂಪತಿಗಳನ್ನು ಮತ್ತು ನವ ವಧುವರರಾದಂತಹ ಶೀಲವಂತ ಲಾವಣ್ಯರನ್ನು ಆನೆಯ ಕಾಲಿಗೆ ಕಟ್ಟಿಸಿ ಊರ ತುಂಬೆಲ್ಲ ನೆಲದ ಮೇಲೆ ಎಳೆಸಿ ಕೊಲ್ಲುವ ಕ್ರೂರವಾದ ಎಳೆ ಹೊಟ್ಟೆ ಶಿಕ್ಷೆಗೆ ಗುರಿಪಡಿಸುತ್ತಾರೆ. ಬಿಜ್ಜಳನ ಸೇನೆ ಶಿವಶರಣರನ್ನು ಕಂಡಲ್ಲಿ ಕೊಲ್ಲಲು ತೊಡಗಿ ರಕ್ತದ ಹೊಳೆಯನ್ನೇ ಹರಿಸುತ್ತಾರೆ. ಬಸವಣ್ಣನವರು 1196ರಲ್ಲಿ ಕೂಡಲ ಸಂಗಮಕ್ಕೆ ಮರಳಿ ಅಲ್ಲೇ ಲಿಂಗೈಕ್ಯರಾಗುತ್ತಾರೆ. ಅವರ ಸಮಾಧಿಯು ಕೂಡ ಅಲ್ಲಿಯೇ ಇದೆ. ಅವರ ಸಮಾಧಿಯನ್ನು ಕರ್ನಾಟಕದ ಸರ್ಕಾರದಿಂದ ಬಸವ ಸಾಗರ ಹಿನ್ನೆಲೆಯಲ್ಲಿ ಮುಳುಗದಂತೆ ಈಗ ರಕ್ಷಿಸಲಾಗಿದೆ. ಇಂತಹ
ಇಂತಹ ಮಹಾನ್ ನೇತಾರರಂತಹ ಬಸವಣ್ಣನವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು, ಧರ್ಮಪಿತರು, ಮಂತ್ರ ಪುರುಷರು. 62 ವರ್ಷ 3 ತಿಂಗಳು 2 ದಿವಸಗಳ ಕಾಲ ಬಾಳಿದ ಬಸವಣ್ಣನವರು ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಎಂದು, ಅಂದರೆ ಜುಲೈ 7, 1196 ಉರಿಯುಂಡು ಕರ್ಪೂರದಂತೆ ಲಿಂಗೈಕ್ಯರಾಗುತ್ತಾರೆ. ಆದರೆ ಅವರ ಲಿಂಗೈಕ್ಯದ ಬಗ್ಗೆ ಇತ್ತೀಚೆಗೆ ಕೆಲವು ಬುದ್ಧಿಜೀವಿಗಳು ಹಾಗೂ ವಿಚಾರವಾದಿಗಳು ಬಸವಣ್ಣನವರ ಸಾವಿನ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದು ನಿಜಕ್ಕೂ ದುಃಖಕರ ವಿಷಯವಾಗಿದೆ. ಈ ಬುದ್ಧಿಜೀವಿಗಳ ಪ್ರಕಾರ ಕೆಲವರು ಬಸವಣ್ಣನವರ ಸಾವು ಕೊಲೆ ಅಂತ ಹೇಳುತ್ತಾರೆ, ಇನ್ನು ಕೆಲವರು ಆತ್ಮಹತ್ಯೆ ಅಂತ ಹೇಳುತ್ತಾರೆ, ಇನ್ನು ಕೆಲವರು ಇಚ್ಛಾಮರಣೆಯನ್ನು ಪಡೆದಿದ್ದಾರೆ ಎಂದು ಸಂಶಯ ಪಡುತ್ತಿದ್ದಾರೆ. ನಿಜಕ್ಕೂ ಇಂತಹ ಮಾತುಗಳು ನಮ್ಮೆಲ್ಲರಿಗೂ ದುಃಖ ತರುವಂತಹ ವಿಷಯಗಳಾಗಿದೆ. ಆದರೆ ನಿಜವಾಗಿ ಕಲ್ಯಾಣದಲ್ಲಿ ಶರಣರ ಕೊಗ್ಗೊಲೆ ಸುದ್ದಿ ಕೇಳಿ ಬಸವಣ್ಣನವರಿಗೆ ಆಘಾತವಾಗಿದ್ದು ನಿಜ ಎಂದು ವಚನಗಳ ಮುಖಾಂತರ ತಿಳಿಯುತ್ತದೆ. ಹಿಂದಿನ ಕಾಲದಲ್ಲಿ ಬ್ರಹ್ಮ ಹತ್ಯೆ ಮಹಾಪಾಪ ಎಂದು ಬ್ರಾಹ್ಮಣರ ಹತ್ಯೆ ಮಾಡುತ್ತಿರಲಿಲ್ಲ. ಬಸವಣ್ಣನವರು ಬ್ರಾಹ್ಮಣ ಎಂದು ಗ್ರಹಿಸಿ ಅವರಿಗೆ ಹತ್ಯಾ ಶಿಕ್ಷೆ ಕೊಡದೆ ಗಡೀಪಾರು ಶಿಕ್ಷೆ ಕೊಟ್ಟಿದ್ದರು. ಹೀಗೆಂದು ನಾವು ವಚನಗಳಲ್ಲಿಯೂ ಕೂಡ ಇದನ್ನು ತಿಳಿಯುತ್ತೇವೆ. ಗಡೀಪಾರು ಆದ ಮೇಲೆ ಶರಣರ ಕೊಗ್ಗೊಲೆ ಆಗುತ್ತದೆ. ರೊಚ್ಚಿಗೆದ್ದ ಶರಣರು ಬಿಜ್ಜಳ ಮಹಾರಾಜರನ್ನು ಕೊಲೆ ಮಾಡುತ್ತಾರೆ. ಇದು ವಚನದಲ್ಲಿಯೂ ಕೂಡ ಬರುತ್ತದೆ. ಬಿಜ್ಜಳನ ಸಹೋದರ ಸಂಬಂಧಿ ರಾಜ ಆಳುತ್ತಾನೆ. ರಾಜನ ಕೊಲೆಯಲ್ಲಿ ಅವನ ಕೈವಾಡ ಇತ್ತು ಎಂದು ಕೂಡ ಹೇಳಲಾಗುತ್ತಿದೆ. ಆದ್ದರಿಂದ ಬಿಜ್ಜಳನ ಕೊಲೆಯ ನಂತರ ಯಾವುದೇ ಹತ್ಯಾಕಾಂಡ ಆಗಿಲ್ಲ. ಈ ಎಲ್ಲ ಉಲ್ಲೇಖಗಳು ಬಸವಣ್ಣನವರ ಸಾವಿನ ನಂತರ ಶರಣರೊಬ್ಬರು ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿಯಲ್ಲ ಅನ್ನೋದು ವಚನಗಳಲ್ಲಿ ಹೇಳಲಾಗಿದೆ. ಹಲವಾರು ವಚನಗಳ ಮೂಲಕ, ಹಲವಾರು ಐತಿಹಾಸಿಕ ಪುಸ್ತಕಗಳ ಮೂಲಕ ಬಸವಣ್ಣನವರ ಸಾವು ಸಹಜ ಸಾವು ಆಗಿದೆ. ಹಾಗೂ ಮಹಾತ್ಮರ ಲಿಂಗೈಕ್ಯದ ಬಗ್ಗೆ ಸಂಶಯ ಹುಟ್ಟಿಸುವುದು ಒಳ್ಳೆಯದಲ್ಲ. ಇಂತಹ ಚರ್ಚೆಗೆ, ಇಂತಹ ವಿವಾದಕ್ಕೆ, ಇಂತಹ ಗೊಂದಲಕ್ಕೆ ತೆರೆ ಎಳೆಯಬೇಕೆಂದು ನಾವು ಇಚ್ಛಿಸುತ್ತೇವೆ. ಧರ್ಮಕ್ಕಾಗಿ ತಮ್ಮ ದೇಹವನ್ನೇ ಮುಡುಪಿಟ್ಟ ಬಸವಣ್ಣನವರಿಗೆ ನಾವೆಲ್ಲರೂ ಕೈ ಜೋಡಿಸಿ ಈಗಲೂ ಕೂಡ ಪ್ರಾರ್ಥಿಸಬೇಕು. ಬಸವಣ್ಣನವರ ಕರುಣೆ ಈ ಕರ್ನಾಟಕದ ಮೇಲೆ ಇರಲಿ ಎಂದು ಫೋಕಸ್ ತಂಡ ಆಶಿಸುತ್ತದೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಸವ ಕಲ್ಯಾಣ ಬೀದರ ಜಿಲ್ಲೆಯ ಐತಿಹಾಸಿಕ ಹಾಗೂ ತಾಲೂಕು ನಗರ ಕೂಡ. ಬಸವ ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿ ಮೆರೆದಂತಹ ಒಂದು ಅದ್ಭುತ ಹಾಗೂ ಭವ್ಯ ನಗರ. ಚಾಲುಕ್ಯರು ಕಲ್ಯಾಣದಿಂದ ಸುಮಾರು 250 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು. ಭಾರತದ ಸ್ವಾತಂತ್ರ್ಯದ ಮೊದಲು ಬಸವ ಕಲ್ಯಾಣವನ್ನು ಕಲ್ಯಾಣ ಎಂದು ಕರೆಯಲಾಗುತ್ತಿತ್ತು. 1956ರಲ್ಲಿ ಭಾಷಾ ಆಧಾರದ ಮೇಲೆ ಸ್ವಾತಂತ್ರ್ಯ ಮತ್ತು ರಾಜ್ಯಗಳ ವಿಭಜನೆಗಳ ನಂತರ 12ನೇ ಶತಮಾನದ ಭಾರತದಲ್ಲಿ ಅನುವು ಮಂಟಪ ಅಂದರೆ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನ ನೆನಪಿಗಾಗಿ ಕಲ್ಯಾಣವನ್ನು ಬಸವ ಕಲ್ಯಾಣ ಎಂದು ಮರುನಾಮಕರಣ ಮಾಡಲಾಯಿತು. ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾದ ಬೀದರ್ನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 430 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 743 ಕಿಲೋಮೀಟರ್ ದೂರದಲ್ಲಿದೆ.